ನಮ್ಮ ಧರ್ಮ ಬಿಟ್ಟರೆ ಪ್ರಪಂಚದಲ್ಲಿ ಈ ಎರಡೂ ಮತಗಳ ದಾಳಿಯಿಂದ ಉಳಿಯಲ್ಪಟ್ಟಂತಹ ಮತ್ತೊಂದು ಧರ್ಮ ಇನ್ನೊಂದು ಪ್ರಪಂಚದಲ್ಲೇ ಇಲ್ಲ. ನಾವು ನಶಿಸಿ ಹೋಗ್ಬಿಟ್ರೆ ಈ ಎರಡು ಮತಗಳ ಬಿಟ್ರೆ ಮುಂಚೆ ಯಾವುದು ಪ್ರೀ ಹಿಸ್ಟಾರಿಕ್ ಟೈಮ್ನಲ್ಲಿ, ಪ್ರೀ ಇಸ್ಲಾಂ, ಪ್ರೀ ಕ್ರಿಶ್ಚಿಯನ್ ಟೈಮ್ನಲ್ಲಿ ಮಾನವನ ಸಂಸ್ಕೃತಿ ಹೇಗಿತ್ತು, ಮಾನವ ಆ ಸಂದರ್ಭದಲ್ಲಿ ಮನುಷ್ಯ ಏನೇನೆಲ್ಲ ಸಾಧನೆ ಮಾಡಿದ್ದ ಅನ್ನೋದಕ್ಕಿರುವಂಥ ಜೀವಂತ ನೈಜ ಉದಾಹರಣೆಯಾಗಿ ನಾವೇನಿದ್ದೀವಿ, ಈ ಉದಾಹರಣೆನೇ ನಶಿಸಿ ಹೋಗ್ಬಿಡತ್ತೆ. ಈ ಕಾರಣಕ್ಕೋಸ್ಕರ ಹಿಂದೂ ಧರ್ಮ, ಹಿಂದೂ ಸಮಾಜ ಉಳಿಬೇಕಾಗಿರುವಂಥದ್ದು ನಾಟ್ ಓನ್ಲಿ ಸರ್ವೈವಲ್ ಬಟ್ ಥ್ರೈವಿಂಗ್ ಆಗಬೇಕಾಗಿರುವಂಥ ಅನಿವಾರ್ಯತೆ ಪ್ರಪಂಚದ ದೃಷ್ಟಿಯಿಂದ ಇರುವಂಥದ್ದು. ಸಹಜವಾಗಿ ಯಾವುದೇ ಒಂದು ಸಂಸ್ಕೃತಿ ನೂರಾರು ವರ್ಷಗಳ ಕಾಲ ಈ ರೀತಿ ದಾಳಿಯನ್ನ, ಈ ರೀತಿ ಪ್ರತಿರೋಧವನ್ನ ಮಾಡ್ತಾ ಬಂದಾಗ, ಎದುರಿಸ್ತಾ ಬಂದಾಗ ಕೆಲವು ರೆಸಿಡ್ಯೂಗಳು ಆ ಸಮಾಜದಲ್ಲಿ ಉಳ್ಕೊಳ್ಳುವಂಥದ್ದು ಸಹಜ. ಕೆಲವು ಬೆಲೆಯನ್ನು ನಾವು ತೆತ್ತಲ್ಪಡಬೇಕಾಗತ್ತೆ. ಆ ಬೆಲೆ ಯಾವುದು ಅಂತ ನಾವು ಯೋಚನೆ ಮಾಡಿದ್ರೆ, ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಇಸ್ಲಾಂನ ಜೊತೆಗೆ ನಮ್ಮ ಹೊಡೆದಾಟದಿಂದಾಗಿ ಬಹಳ ದೊಡ್ಡ ಮಟ್ಟದ ಭಾರತದ ಭೂಭಾಗವನ್ನು ನಾವು ಕಳೆದುಕೊಂಡ್ವಿ. ಇವತ್ತಿಗೂ ಪ್ರತಿನಿತ್ಯ ನಮಗೆ ನಾಪ್ಸೋಂಥ, ಪ್ರತಿನಿತ್ಯವೂ ಹಿಂದುವಿಗೆ ತನ್ನ ಮೈಮರೆಯ ಬಗ್ಗೆ ಪ್ರತಿನಿತ್ಯವೂ ನಮಗೆ ಪಾಠವನ್ನು ನಾಪಿಸುವಂಥ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಇಸ್ಲಾಮಿನ ಒಂದು ದಾಳಿಯಲ್ಲಿ ನಾವು ದ ಕಾಸ್ಟ್ ದಟ್ ವಿ ಪೇಡ್ ವಾಸ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಅದೇ ರೀತಿ ಕ್ರಿಶ್ಚಿಯನ್ ಮತ್ತು ಕ್ರಿಶ್ಚಿಯಾನಿಟಿಯ ಜೊತೆಗೆ ಆದಂತಹ ತಿಕ್ಕಾಟದ ಒಂದು ಪರಿಣಾಮವಾಗಿ ಈ ದೇಶದಲ್ಲಿ ಇವತ್ತಿಗೂ ನೆಲೆ ಊರಿರುವಂಥ, ಬೇರೆ ಮಣ್ಣಿನ, ಬೇರೆ ಭೂಭಾಗದಿಂದ ಈ ದೇಶದ ಒಳಗೆ ಬಂದಿರುವಂಥ ಕೆಲವು ಐಡಿಯಾಗಳಾಗಿರುವಂಥ ಸೆಕ್ಯುಲರಿಸಂ ಇರ್ಬೋದು, ಕಮ್ಯುನಿಸಂ ಇರ್ಬೋದು, ಮೆಕಾಲೆಯಿಸಂ ಇರ್ಬೋದು, ಇವೆಲ್ಲವನ್ನೂ ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿರುವಂಥ ಕೊಲೋನಿಯಲ್ ಕಾನ್ಶಿಯಸ್ನೆಸ್ ಇರ್ಬೋದು, ವಸಾಹತು ಶಾಹಿತ್ವನ ಅಂತ ನಾವೇನ್ ಕರಿತೀವಿ ಅದಿರ್ಬೋದು, ಇವೆಲ್ಲವೂ ಕೂಡ ಈ ಕ್ರಿಶ್ಚಿಯಾನಿಟಿಯ ಈ ದೇಶದ ಮೇಲಿನ ಇನ್ಫ್ಲೂಯೆನ್ಸ್ ಇಂದಾಗಿ ಬಂದಿತ್ತು. ಇದನ್ನ ನಾವ್ ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಹಿಂದೂ ಪುನರುತ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಬಹಳ ಸಲೀಸಾದಂಥ ಉತ್ತರ ಏನು? ನಾವು ನಮ್ಮ ಉಳಿವಿನ ನಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತ ಶಕ್ತಿಗಳು ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈ ಅರಿವೇ ಇರಲಿಲ್ಲ ಅಂತಂದ್ರೆ ಯಾರು ನಮ್ಮ ಎನಿಮಿ, ಯಾರು ನಮ್ಮ ವೈರಿ, ಯಾರು ನಮ್ಮ ಸ್ನೇಹಿತ, ಈ ಕಲ್ಪನೆಯೇ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತ ವಿಷಯ ಇರಲಿ, ಪುನರುತ್ಥಾನದ ಮಾತನ್ನು ನಾವು ಆಡ್ಲಿಕ್ಕೆ ಆಗೋದಿಲ್ಲ. If you do not know who your enemy is, you can never put up a defense. This is the reality of the world. ಆ ಕಾರಣಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಹಿಂದೂ ಪುನರುತ್ಥಾನದ, ಹಿಂದೂ ಸಮಾಜ ಧರ್ಮ ರಕ್ಷಣೆಯ ಮುಖ್ಯ ಕಾರಣಗಳಲ್ಲಿ, ಮುಖ್ಯ ಬಿಂದುಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಮೊದಲ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಹಿಂದೂ ಸಮಾಜ ಮತ್ತು ಹಿಂದೂ ಧರ್ಮದ ವಿರೋಧಿಗಳು ಯಾರು, ಇದನ್ನ ಅಳಿಸಿಬಿಡಬೇಕು, ಭೂಭಾಗದಿಂದ ಇದನ್ನ ನಶಿಸಿಬಿಡಬೇಕು ಅಂತ ಹೊರಟಿರುವಂಥ ಸಂಕಲ್ಪಬದ್ಧ ವೈರಿಗಳು ಯಾರು ಅನ್ನೋದನ್ನ ಸಾಮಾನ್ಯ ಹಿಂದೂ, ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯತೆ ಇದೆ. ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಹಿಂದೂಯಿಸಂ. ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದ ಹಿಂದೂ ರೇಸ್. ಇದು ಯಾಕೆ ನಮಗೆ ಅರ್ಥ ಆಗಲಿಲ್ಲ? ಹಿಂದೂ ಪರಂಪರೆಯ ಭಾರತದಲ್ಲಿ ಹುಟ್ಟಿರುವಂಥ ಎಲ್ಲ ಆಧ್ಯಾತ್ಮ ಪರಂಪರೆಗಳನ್ನು ನಾವು ಗಮನಿಸ್ತಾ ಬಂದಾಗ ಈ ದೇಶದ ಮಣ್ಣಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಯಾವ ಸಂಗತಿಯನ್ನು ಕೂಡ ನಂಬು ಅಂತ ತನ್ನ ಅನುಯಾಯಿಗಳಿಗೆ ಯಾವ ದೇವತೆಯಾಗ್ಲಿ, ಯಾವ ಪುಸ್ತಕವಾಗ್ಲಿ, ಯಾವ ಧರ್ಮ ಗುರುವಾಗ್ಲೂ ಹೇಳಿಲ್ಲ.
ಪ್ರಶ್ನೆ ಮಾಡು, ಸತ್ಯವನ್ನು ಹುಡುಕೋ, ವಿಮರ್ಶೆ ಮಾಡು ಅಂತಾನೆ ಈ ದೇಶದ ಪ್ರತಿಯೊಂದು ತತ್ವ ಸಿದ್ಧಾಂತವು, ಧರ್ಮ ಗ್ರಂಥಗಳು, ಈ ದೇಶದ ಧರ್ಮ ಗುರುಗಳು ತಿಳಿಸಿತು. ಈ ಬೇರೆ ಎರಡು ಧರ್ಮಗಳು, ಈ ಬೇರೆ ಎರಡು ಮತಗಳು ಮತ್ತು ಹಿಂದೂ ಧರ್ಮದ ಸನಾತನ ಪರಂಪರೆಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಮೂಲದಲ್ಲಿ ಹಿಂದೂ ಚಿಂತನೆ ಇಟ್ ಇಸ್ ನಾಟ್ ಅ ಫೇತ್ ಬೇಸ್ಡ್, ಬಿಲೀಫ್ ಬೇಸ್ಡ್ ಸಿಸ್ಟಮ್. ನಂಬಿಕೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ ಇದು, ಅನುಭವ ಪ್ರಮಾಣದ ಮೇಲೆ ನಿಂತಿರುವಂತಹ ಒಂದು ತತ್ವ ಚಿಂತನೆಗಳು. ಅಂದ್ರೆ ಈ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಅನ್ನ ಒಬ್ಬ ಸಾಮಾನ್ಯ ಹಿಂದೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹಿಂದೂ ಧರ್ಮಕ್ಕೂನು ಕ್ರಿಶ್ಚಿಯನ್ ಇಸ್ಲಾಂ ಮತಗಳಿಗೂ ಏನು ವ್ಯತ್ಯಾಸ ಏನಿಲ್ಲ, ಎಲ್ಲವೂ ಒಂದೇ ಅನ್ನುವಂಥ ಒಂದು ಭ್ರಮೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಹಿಂದೂ ಬದುಕಿದ, ಅದಕ್ಕೆ ತೆರಬೇಕಾದಂತಹ ಬೆಲೆಯನ್ನು ತೆತ್ತ. ಈಗಲೂ ಕೂಡ ಅ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಆಫ್ ಹಿಂದೂಸ್ ಥಿಂಕ್ ಆಲ್ ರಿಲಿಜನ್ಸ್, Islam, Christianity and various forms of Hinduisms are all the same. ಇವೆಲ್ಲವೂ ಒಂದೇ. ಕೃಷ್ಣನಿಗೆ ಪೂಜೆ ಮಾಡಿದಾಗೇನೆ ಅಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಪೂಜೆ ಮಾಡ್ತೀವಿ, ಯೇಸು ಕ್ರಿಸ್ತನಿಗೆ ಪೂಜೆ ಮಾಡಿದಾಗೇನೆ ನಾವಿಲ್ಲಿ ಶಿವನಿಗೆ ಪೂಜೆ ಮಾಡ್ತೀವಿ, ಶಿವನಿಗೆ ಪೂಜೆ ಮಾಡಿದಾಗಲೇನೆ ಅಲ್ಲಾನಿಗೆ ಪೂಜೆ ಮಾಡ್ತೀವಿ. ಎಲ್ಲಾ ದೇವರು ಒಂದೇ, ಎಲ್ಲಾ ಮತಗಳು ಒಂದೇ, ಎಲ್ಲಾ ರಿಲಿಜನ್ಗಳು ಒಂದೇ ಅನ್ನುವಂಥ ಒಂದು ಭ್ರಮೆ ಹಿಂದೂಗೆ ಬರಲಿಕ್ಕೆ ಎರಡು ಕಾರಣ ಬಂತು. ಹಿಂದೂ ಸಮಾಜದ ನಾಯಕರು ಕೂಡ ಪದೇ ಪದೇ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮಭಾವ ಅಂತ ಹೇಳಿಕೊಟ್ಟು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅನ್ನುವಂಥದ್ದನ್ನ ಹೇಳಿ ಎಕ್ಸ್ರೇ ವಿಷನ್ ನಿಂದ, ಕ್ರಿಟಿಕಲ್ ದೃಷ್ಟಿಯಿಂದ ಈ ಮತಗಳನ್ನ ನೋಡುವಂತಹ ರೀತಿಯಲ್ಲಿ ಹಿಂದೂಗಳಿಗೆ ಎಂದೂ ಕೂಡ ಎನ್ಕರೇಜ್ಮೆಂಟೇ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಒಬ್ಬ ಆರ್ಡಿನರಿ ಹಿಂದೂ, ಸಾಮಾನ್ಯ ಹಿಂದೂಗೆ ಈ ನನ್ನ ಮತವನ್ನ, ನನ್ನ ಧರ್ಮವನ್ನ, ನನ್ನ ನಂಬಿಕೆಯನ್ನ, ದೇವಸ್ಥಾನಗಳನ್ನ, ಮಠ ಮಾನ್ಯಗಳನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತಹ ವೈರಿಗಳು ಯಾರು ಅನ್ನುವಂಥದ್ದನ್ನೇ ಗೊತ್ತಾಗ್ದಲೇ ಇರುವಂತಹ ರೀತಿ ಭ್ರಮೆಯಲ್ಲಿ ಅವನನ್ನು ಇರಿಸ್ಬಿಟ್ಟದಂತಹ ಕೆಲಸ ಆಗೋಯ್ತು. ಎಲ್ಲ ಮತಗಳು ಒಂದೇ ರೀತಿಯ ಸಿದ್ಧಾಂತವನ್ನು ಹೇಳೋದಿಲ್ಲ. ನಾಟ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್, ನಾಟ್ ಆಲ್ ರಿಲಿಜನ್ಸ್ ಆರ್ ದ ಸೇಮ್. ನಮ್ಮ ಪರಂಪರೆಯ ವೈಶಿಷ್ಟ್ಯ ಅಂತಂದ್ರೆ, ಇಲ್ಲಿ ನಮಗೆ ಕೋಟ್ಯಾಂತರ ದೇವತೆಗಳಿದ್ದಾರೆ. ನಿಮಗೆ ಯಾವ ದೇವತೆಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನೀವೇ ಒಂದು ಹೊಸ ದೇವತೆಯನ್ನು ಸೃಷ್ಟಿ ಮಾಡುವಂತ, ಇಷ್ಟ ದೇವತೆಯನ್ನು ಸೃಷ್ಟಿ ಮಾಡುವಂತ ಆಧ್ಯಾತ್ಮ ಸ್ವಾತಂತ್ರ್ಯ ಈ ಒಂದು ಪರಂಪರೆ ನಮಗೆ ಕೊಟ್ಟಿದೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ, ಆಕಾಶದಲ್ಲಿ, ಪೆನ್ನಿನಲ್ಲಿ, ಪುಸ್ತಕದಲ್ಲಿ ದೇವರನ್ನ ಕಂಡಂತಹ ಒಂದು, ದೈವತ್ವವನ್ನು ಕಂಡಂತಹ ಒಂದು ಸಂಸ್ಕೃತಿ ಇದು. ನಾನು ನಂಬಿರುವಂಥ ಈ ಪುಸ್ತಕ ಹೇಳುವಂಥ ದೇವರನ್ನ ಬಿಟ್ಟರೆ ಇನ್ಯಾವ ದೇವರು ಇಲ್ಲ. ನಿಜವಾದಂಥ ಏಕೈಕ ದೇವರು ಅದು ಅಲ್ಲಾ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಗಾಡ್ ಇರ್ಬೋದು. ಈ ಎರಡು ನಂಬಿಕೆಯನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಅವರಿಗೆ ಬದುಕಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಹಿಂದೂ ಎಂದೂ ಕೂಡ ತನ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ಹೇಳಲೇ ಇಲ್ಲ. Islam believes in only one God. Islam believes in only one prophet. And if you do not believe in the Islamic God, if you do not believe in the Islamic prophet, then Islam tells that you do not have the right to live on this world.